ದೀಪವು ಬೆಳಗಿದೆ ಸುಂದರ ಸಮಯದಿ, ದೀಪವು ಬೆಳಗಿದೆ ಸುಂದರ ಸಮಯದಿ, ಗಂಟೆಯು ಮೊಳಗಿದೆ ನಾದದ ಗುಂಗಲಿ, ಗಂಟೆಯು ಮೊಳಗಿದೆ ನಾದದ ಗುಂಗಲಿ, ಹರನನು ಅರಸುತ ಹರಿಯನು ಸ್ಮರಿಸುತ್ತ, ಹರನನು ಅರಸುತ ಹರಿಯನು ಸ್ಮರಿಸುತ್ತ, ಮನಸ್ಸಿಗೆ ಮುದವನು ನೀಡುತ್ತ ಅನುದಿನ, ಮನಸ್ಸಿಗೆ ಮುದವನು ನೀಡುತ್ತ ಅನುದಿನ, ದೀಪವು ಬೆಳಗಿದೆ ಗುರು ನೀನೆ ಗಣಪನು ನೀನೆ, ಗುರು ನೀನೆ ಗಣಪನು ನೀನೆ, ಗಣವು ನೀನೆ ಗಣ್ಯವು ನೀನೆ, ಗಣವು ನೀನೆ ಗಣ್ಯವು ನೀನೆ, ಜಗದ ಹೃದಯದ ಚೇತನ ನೀನೆ, ಜಗದ ಹೃದಯದ ಚೇತನ ನೀನೆ, ಎಲ್ಲವೂ ನೀನೆ ಜಗಮಗಿಸೋ ಜನಮನವು ನೀನೆ, ಜಗಮಗಿಸೋ ಜನಮನವು. ನಮಸ್ಕಾರ. Leto na na mata. Mande. ಮಂಗ 9.
ಹ್ಞೂ ಹೇಳದರ ಅಲ್ಲ ಅಂಚಿಂಜು ಐಪ್ಲೆ ಗಟ್ಟಿ ಅದು ಅಂಚಿಂಜು ಐಪ್ಲೆ ಮೊಟ್ಟೆ ತೋರಿಸಿ ಲೈಕೆ ಮಾರೆ ಪಕ್ಕ ಕೊಂಡು ಬಾಟೆ ಮೊಟ್ಟೆ ಯೂಟ್ಯೂಬ್ ಚಾನೆಲ್ ಉಂಟಾ ಎಂತ ಹೆಸರು ನೋಡಿ ಅವಳೆ ಆಯ್ತಾ ಅಂದ್ರೆ
ಎಲ್ರಿಗೂ ನಮಸ್ಕಾರ. ನಾನು ಅಂಬೇಡ್ಕರ್ ರಕ್ಷಣಾ ವೇದಿಕೆ ಅರಂತೋಡು ಘಟಕದ ಅಧ್ಯಕ್ಷ ನವೀನ ಕಲ್ಲುಗುಡ್ಡೆ. ವಿದ್ಯಾರ್ಥಿಗಳ ಆರಾಧನಾ ಕ್ಷೇತ್ರ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಹಳೆ ವಿದ್ಯಾರ್ಥಿಗಳಾಗಿ ಈ ಶಾಲೆಯಲ್ಲಿ ಒಂದು ದಿನದ ಶ್ರಮದಾನವನ್ನು ಮಾಡಿಕೊಂಡಿರುವುದು ನಮಗೆಲ್ಲ ತುಂಬ ಹೆಮ್ಮೆಯ ವಿಚಾರ ಮತ್ತು ಯೋಗ ಮತ್ತು ಭಾಗ್ಯ ಅಂತ ಹೇಳ್ಬೋದು. ಈ ಒಂದು ದಿನದ ಶ್ರಮದಾನದಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ಸೇರಿರುವಂಥ ಎಲ್ಲ ಸಂಘಟನೆಯ ಸದಸ್ಯರಿಗೂ ಹಾಗೂ STMCಯ ಅಧ್ಯಕ್ಷರಿಗೂ ಶಾಲಾ ವಿದ್ಯಾರ್ಥಿಗಳ ಪೋಷಕರಿಗೂ ನಮ್ಮ ಸಂಘಟನೆಯ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆಯೇ ಮಧ್ಯಾಹ್ನದ ಬಿಸಿಯೂಟ ಮತ್ತು ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಶಾಲಾ ವತಿಯಿಂದ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಸಂಘಟನೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಹಾಗೆಯೇ ಅಡಿಗೆ ಸಿಬ್ಬಂದಿಯವರಿಗೂ ಸಂಘಟನೆಯ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮಾಧವ ಪೂಜಾರಿ ಮನೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ತಲೆ ಇಲ್ಲಿಯ ಮುಖ್ಯೋಪಾಧ್ಯಾಯನಾಗಿ ಕರ್ತವ್ಯವನ್ನು ನಿರ್ವಹಿಸ್ತೇನೆ. ನಮ್ಮಲ್ಲಿ ಅಂಬೇಡ್ಕರ್ ಜಯಂತಿಯ ಮುನ್ನಾ ದಿನವಾದ ತಾರೀಕು 1/10/2023 ಆದಿತ್ಯವಾರ ಕರ್ನಾಟಕ ರಾಜ್ಯ ಹಿತರಕ್ಷಣಾ ವೇದಿಕೆ ಅರಂತೋಡು ಗ್ರಾಮ ಇದರ ಘಟಕದಿಂದ ಒಂದು ದಿನದ ಶ್ರಮದಾನವನ್ನು ಹಮ್ಮಿಕೊಳ್ಳಲಾಯಿತು. ಶ್ರಮದಾನದಲ್ಲಿ ಸುಮಾರು 25 ಸದಸ್ಯರು ಭಾಗವಹಿಸಿದರು. ಅವರು ಬಹಳ ಅಚ್ಚುಕಟ್ಟಾಗಿ ನಮಗೆ ಕಾಡು ಕಡಿಯುವುದರ ಮೂಲಕ ಬಹಳ ಸ್ವಚ್ಛತೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಉಚಿತವಾಗಿ ನಮಗೆ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ, ಶಾಲೆಯ ಪೋಷಕರ ಪರವಾಗಿ, STMC ಅಧ್ಯಕ್ಷರು ಹಾಗೂ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅವರಿಗೆ ಶುಚಿಯಾದ ಊಟವನ್ನು ನಮ್ಮ ಶಾಲಾ ಅಡುಗೆ ಸಿಬ್ಬಂದಿಯವರು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಶಾಲೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಗೋಪಾಲಕೃಷ್ಣ ಪಿಂಡಿಮನೆ. ನಾನು ಈ ಶಾಲೆಯ STMC ಅಧ್ಯಕ್ಷ. ಇವತ್ತು ಇಲ್ಲಿ ಅಂಬೇಡ್ಕರ್ ಘಟಕ ಅರಂತೋಡು ಇದರ ವತಿಯಿಂದ ಇಲ್ಲಿಯ ಸದಸ್ಯರುಗಳು ನಮ್ಮ ಶಾಲೆಯಲ್ಲಿ ತುಂಬ 2-3 ವರ್ಷಗಳಿಂದ ಕಡಿದಂಥ ಈ ಕಾಡನ್ನು ಇವತ್ತು ಭಾಳ ಸ್ವಚ್ಛವಾಗಿ ಅದನ್ನು ಕಡಿದು ನಮಗೆ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸುಮಾರು ಅದರ ವೆಚ್ಚ ನಾವು ಹೇಳೋದಿದ್ದರೆ ಸುಮಾರು 10,000 ರೂಪಾಯಿ ಇವತ್ತು ಕೊಟ್ಟರು ಕೂಡ ಅದನ್ನು ಅಷ್ಟು ಕಾಡನ್ನು ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕಾಡನ್ನು ಇವತ್ತು ಕಡಿದು ನಮ್ಮೊಂದಿಗೆ ಭಾಳ ಉತ್ಸುಕದಿಂದ ಅವರು ಸಹಕರಿಸಿದ್ದಾರೆ. ಅವರು ಈ ಹಿಂದೆ ಕೂಡ ಕೆಲವು ಶಾಲೆಗಳಲ್ಲಿ ಈ ಥರ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನು ಮನಗಂಡು ನಾವು ಕೂಡ ಅವರಲ್ಲಿ ಕೇಳಿಕೊಂಡೆವು. ನಮಗೆ ಕೂಡ ಒಂದು ದಿವಸದ ನಿಮ್ಮ ಶ್ರಮ ವಿನಿಮಯವನ್ನು ನೀವು ಮಾಡಬೇಕು ನಮ್ಮಲ್ಲಿ ಕೂಡ ಬಂದು ಅಂತ ನಾವು ಕೇಳಿಕೊಂಡ ಮೇರೆಗೆ ಅವರು ಕೂಡ ನಮ್ಮ ಮಾತಿಗೆ ಒಪ್ಪಿ ಆಯಿತು, ಇದು ನಮ್ಮ ನೆರೆಯ ಶಾಲೆ, ನಾವು ಬರ್ತೇವೆ ಅಂತ ಒಪ್ಪಿಕೊಂಡು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಬೆಳಿಗ್ಗೆ ಧ್ವಜಾರೋಹಣದೊಂದಿಗೆ ದೀಪ ಹಚ್ಚುವುದರೊಂದಿಗೆ ಹಾಗೂ ಧ್ವಜಾರೋಹಣದ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಲಾಯಿತು. ಈ ಚಾಲನೆಯಲ್ಲಿ ಇದರ ಘಟಕದ ಅಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಭಾಗಿಯಾಗಿದ್ದರು. ಅಲ್ಲದೆ ನಮ್ಮ STMC ಸದಸ್ಯರು ಹಾಗೂ ಪೋಷಕ ವೃಂದದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ₹1 ಕೂಡ ನಮ್ಮಿಂದ ಖರ್ಚು ಮಾಡಲಿಕ್ಕಿಲ್ಲ. ನಾವು ಎಲ್ಲ ಅವರದೇ ಆದಂಥ ಎಲ್ಲ ಪೆಟ್ರೋಲ್ ಆಗಿರ್ಬೋದು, ಅವ್ರ ಮಿಷನ್ ಆಗಿರ್ಬೋದು, ಇನ್ನಿತರ ಎಲ್ಲ ಪರಿಕರಗಳನ್ನು ಕೂಡ ಅವರೇ ತಂದು ಅವರ ಸಂಘ ವತಿಯಿಂದಲೇ ಎಲ್ಲ ಖರ್ಚುಗಳನ್ನು ಭರಿಸಿಕೊಂಡು ಅವರು ಇವತ್ತು ಈ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಅವರ ಸಹಕಾರವನ್ನು ನಾವು ಬಯಸ್ತೇವೆ. ಅವರು ಕೂಡ ಎಲ್ಲರೂ ನಮ್ಮ ಈ ಊರಿಗೆ ಸಂಬಂಧಪಟ್ಟವರು, ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹೌದು, ಇಲ್ಲಿಯ ಪೋಷಕರು ಹೌದು, ಇಲ್ಲಿಯ ನಮ್ಮ ನೆರೆಯವರು ಕೂಡ ಹೌದು. ಅವರ ಆ ಪ್ರೀತಿಯನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ. ನಾವು ನಮ್ಮ STMC ಆಗಿರ್ಬೋದು, ನಮ್ಮ ಶಾಲೆಯ ಅಧ್ಯಾಪಕ ವೃಂದ ಆಗಿರ್ಬೋದು, ಹಾಗೆಯೇ ನಮ್ಮ ಈ ಊರಿನ ಎಲ್ಲ ಪೋಷಕರು ಕೂಡ ಈ ಒಂದು ವಿಚಾರವನ್ನು ಮರೆಯುವಂತಿಲ್ಲ. ಯಾಕಂದರೆ ಈ ಇಂಥ ಸಂಘಗಳು ಹುಟ್ಟಿಕೊಂಡು ಇನ್ನಷ್ಟು ಭಾರಿ ಒಳ್ಳೆಯದು. ಇವರ ಈ ಸಂಘ ನೋಡಿಕೊಂಡು ಈ ಊರಲ್ಲಿ ಇಂಥ ಸಂಘಗಳು ಬೆಳೀಲಿ, ಇನ್ನಷ್ಟು ಜನ ಈ ಸಂಘಕ್ಕೆ ಸೇರಲಿ, ಇನ್ನು ಮುಂದೆಯೂ ಕೂಡ ಇಂಥ ಕಾರ್ಯಕ್ರಮಗಳು ಈ ಊರಲ್ಲಿ ನಡೀಲಿ ಅಂತ ಹಾರೈಸ್ತಾ ನಮಗೆ ಸಹಕರಿಸಿದಂಥ ಸಂಘದ ಘಟಕದ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ನಮ್ಮ ಅಡತಲೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಡತಲೆ ಇದರ ವತಿಯಿಂದ ನಾನು STMC ಅಧ್ಯಕ್ಷ, ಹಾಗೆಯೇ ನಮ್ಮ ಸದಸ್ಯರುಗಳು ಹಾಗೂ ಪೋಷಕ ವೃಂದದವರು
ಹಾಗೂ ನಮ್ಮ ಅಧ್ಯಾಪಕ ವೃಂದದವರು, ಮುಖ್ಯೋಪಾಧ್ಯಾಯರು, ಹೀಗೆ ಎಲ್ಲರ ಕಡೆಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ವಂದನೆಗಳೊಂದಿಗೆ.